ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಾಣಂತಿಗೆ ಕೊಡುವಂತಹ ಮದ್ದು ಅದನ್ನು ಯಾವ ರೀತಿ ಮಾಡೋದಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಹೇಗೆ ಆಗಿ 7ನೇ ದಿನಕ್ಕೆ ಮಾಡುವಂತಹ ಮದ್ದು. 5ನೇ ದಿನದವರೆಗೆ ನಮಗೆ ಹಾಸ್ಪಿಟಲಿದ್ದು ಮಾತ್ರೆಗಳೆಲ್ಲ ಇರ್ತವೆ. ಅವುಗಳೆಲ್ಲ ಮುಗಿದಾದ್ಮೇಲೆ 7ನೇ ದಿನಕ್ಕೆ ಮಾಡುವಂತಹ ಮದ್ದಿದು. ಇದು ನಮ್ಮ ತುಳುವಲ್ಲಿ ಇದಕ್ಕೆ ಉಳ್ಳಿ ಅಡಪುನು ಅಂದು ಪನ್ಪೇರು, ಪಂಡ ಬೆಳ್ಳುಳ್ಳಿದ ಮರದಂದು ಪನ್ಪೇರು. ಇದು ನಾವು ಬೆಳ್ಳುಳ್ಳಿಯಿಂದ ಮಾಡುವಂತಹ ಮದ್ದು. ಇದು ಯಾತಕ್ಕಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಬಾಣಂತಿಯರಿಗೆ ಹೆಚ್ಚಾಗಿ ಜಂತು ಹುಳ ಹೆಚ್ಚಾಗಿ ಇರ್ತದೆ. ಜಂತು ಹುಳದ ಸಮಸ್ಯೆ ಇರಬಾರ್ದು ಅಂತ ಈ ಮದ್ದನ್ನು ಮಾಡ್ತಾರೆ. ಯಾಕಂದ್ರೆ ಅವಾಗಷ್ಟೇ ಹೆರಿಗೆ ಆಗಿರ್ತದೆ, ಗರ್ಭಕೋಶ ಹಸಿ ಹಸಿಯಾಗಿ ಗಾಯ ಎಲ್ಲ ಹಾಗೆ ಇರ್ತದೆ. ಅದಕ್ಕೋಸ್ಕರ ನಮಗೆ ಮಾತ್ರೆ ಜಂತು ಹುಳದ್ದು ಮಾತ್ರೆ ಎಲ್ಲ ನುಂಗಕ್ಕಾಗಲ್ಲ. ಅದಕ್ಕೋಸ್ಕರ ಜಂತು ಹುಳದ್ದು ಸಮಸ್ಯೆ ಇರಬಾರ್ದು ಅಂತ ನಮಗೆ ಈ ಬೆಳ್ಳುಳ್ಳಿ ಮದ್ದನ್ನು ಮಾಡ್ತಾರೆ. ಇದು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವ್ರ ಮನೆಯಲ್ಲಿ ಹಿರಿಯರು ಇರುವುದಿಲ್ಲ. ಅವರಿಗೆ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ಒಂಚೂರು ಐಡಿಯಾ ಇರುವುದಿಲ್ಲ. ಮದ್ದೆಲ್ಲ ಯಾವ ಥರ ಮಾಡೋದು ಅಂತ. ನಮ್ಮ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ಹಿರಿಯರು ಇರ್ತಾರೆ, ಅವರಿಗೆ ಗೊತ್ತಿರ್ಬೋದು. ಆದರೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಇದು ನಾವು ಯಾವ ಥರ ಮಾಡ್ತೀವಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನನ್ನ ಅಜ್ಜಿಯಿಂದ ಎಲ್ಲವನ್ನು ತಿಳ್ಕೊಂಡು, ಎಲ್ಲ ಏತಕ್ಕಾಗಿ ಮಾಡ್ತಾರೆ, ಅದನ್ನು ಎಷ್ಟು ದಿನಗಳ ನಂತರ ಕೊಡಬೇಕು, ಎಲ್ಲ ಇನ್ಫಾರ್ಮೇಷನ್ ಅವರಿಂದ ತಿಳ್ಕೊಂಡು ನಾನಿವತ್ತು ಮಾಡ್ತಾ ಇದ್ದೀನಿ. ನಾನು ನನ್ನಮ್ಮ ಇಬ್ಬರು, ನನಗೊಬ್ಳಿಗೇನೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ಅಮ್ಮ ಆದರೆ ನಮಗೆಲ್ಲ ಮಾಡಿದ್ದಾರೆ, ಅಮ್ಮನಿಗೆ ಸ್ವಲ್ಪ ಗೊತ್ತುಂಟು. ಅದಕ್ಕೋಸ್ಕರ ನಾವು ಅಜ್ಜಿಯಿಂದ ಎಲ್ಲ ತಿಳ್ಕೊಂಡು ಇವತ್ತು ನಾನು ನಿಮ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ನಮ್ಮ ಕಡೆ ಬಾಣಂತಿಯರಿಗೆ 2 ರೀತಿ ಮದ್ದು ಮಾಡ್ತಾರೆ. ಒಂದು ಇದು ಮೊದಲನೇದಾಗಿ, ಇದು ಒಂಥರ ಪಾಯಸದ ಥರ ಆಗುತ್ತೆ, ಇದು ಬೆಳ್ಳುಳ್ಳಿದು ಮದ್ದು. ಇನ್ನೊಂದು ಹುಡಿ ಮದ್ದು ಅಂತ ಹೇಳ್ತಾರೆ, ನಮ್ಮ ತುಳುವಿನಲ್ಲಿ ಪುಡಿ ಮದ್ದು ಬಂದಿರುತ್ತೆ. ಅವು ನೆಕ್ಸ್ಟ್ ಆ ವಿಡಿಯೋ ಎಲ್ಲ ಪಾಡುವೆ, ಅವೆಲ್ಲ ಎಂಚ ಮಲ್ಕೊಂಡು ಬಂದು ನೆಕ್ಸ್ಟು ನಾನು ಆ ವಿಡಿಯೋನು ಕೂಡ ಹಾಕ್ತೀನಿ, ಯಾವ ರೀತಿ ಅದನ್ನು ಮಾಡೋದು ಅಂತ. ಹುಡಿ ಮದ್ದನ್ನು ಕೂಡ, ಅದು ಕೂಡ ತುಂಬ ಒಳ್ಳೆಯದು. ಅದು ಏನಕ್ಕಾಗಿ ಕೊಡ್ತಾರೆ ಅಂತ ನಾನು ಅದರ ಇನ್ಫಾರ್ಮೇಷನ್ ಅದರ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇವತ್ತು ಬೆಳ್ಳುಳ್ಳಿ ಮದ್ದು ಮಾಡ್ತೀನಿ. ಅದು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ ಮಾಡೋದು, ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಮದ್ದು ಮಾಡ್ಕೊಳ್ಳೋದಕ್ಕೆ ತೆಂಗಿನ ಹಾಲು ತೊಗೊಂಡಿದ್ದೀನಿ. ಒಂದು ದೊಡ್ಡ ತೆಂಗಿನಕಾಯಿ ಹಾಲನ್ನು ನಾನಿಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ತೆಂಗಿನಕಾಯಿ ಹಾಲಿದೆ. ನಾವಿವತ್ತು ಅರ್ಧ kg ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅರ್ಧ kg ಬೆಳ್ಳುಳ್ಳಿಗೆ 1 ತೆಂಗಿನಕಾಯಿದ್ದು ಹಾಲು ಸಾಕಾಗ್ತದೆ. ಅರ್ಧ kg ಬೆಳ್ಳುಳ್ಳಿ, ಒಂದು 6 ಟೀ ಸ್ಪೂನಷ್ಟು ತುಪ್ಪ ಮತ್ತು 4 ತುಂಡು ಓಲೆ ಬೆಲ್ಲ. ಇದು 4 ಇದಕ್ಕೆ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು. ನಾವು ಇದನ್ನು ಗ್ಯಾಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಒಲೆಯಲ್ಲೇ ಮಾಡಬೇಕು. ಮತ್ತು ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು. ಸ್ಟೀಲ್ ಇದ್ದು ಅದರಲ್ಲಿ ಆಗೋದಿಲ್ಲ, ಮಣ್ಣಿನ ಪಾತ್ರೆಯಲ್ಲಿ ನಾವು ಇದನ್ನು ಮಾಡಬೇಕು. ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಆಮೇಲೆ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಈರುಳ್ಳಿ, ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಬೇಕು. ತೆಂಗಿನ ಹಾಲು ಇವಾಗ ಹಾಕೋತಾ ಇದ್ದೀವಿ ಮಣ್ಣಿನ ಪಾತ್ರೆಗೆ. ಇಲ್ಲಿ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಎಲ್ಲ ಬೆಳ್ಳುಳ್ಳಿದು ಸಿಪ್ಪೆ ಒಂಚೂರು ಇರಬಾರ್ದು. ಇದ್ರದ್ದು ಪೇರ್ಕೊದ್ದಿಡಾಗುತ್ತೆ. ಚೂರು ಹಾಲು ಬಿಸಿ ಆಗಬೇಕು. ಹಾಲು ಬಿಸಿ ಆಯಿತು. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ ಅಮ್ಮ. ಎಲ್ಲ ಬೆಳ್ಳುಳ್ಳಿನ ಇದಕ್ಕೆ ಹಾಕಬೇಕು. ಅದು ತೆಂಗಿನ ಹಾಲಲ್ಲೇ ಸರಿ ಬೇಯಬೇಕು. ಬೆಂಕಿ ತುಂಬ ಮಾಡಬೇಡಿ, ಸ್ವಲ್ಪ ಸ್ಲೋ ಆಗೇ ಇರಲಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೋತಾ ಇರೋದ್ರಿಂದ ಪಾತ್ರೆ ಎಲ್ಲಾದರೂ ಹೊಡಿಬೋದು. ಅದಕ್ಕೋಸ್ಕರ ಬೆಂಕಿ ಸ್ಲೋ ಆಗೇ ಇರಲಿ. ಬೆಲ್ಲ ತುಪ್ಪ ಎಲ್ಲ ಆಮೇಲೆ ಹಾಕೋಕ್ಕೆ. ಇದಿವಾಗ ಚೆನ್ನಾಗಿ ಬೇಯಬೇಕು. ಬೆಳ್ಳುಳ್ಳಿ ತೆಂಗಿನ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು. ಮುಚ್ಚಳ ಮುಚ್ಚಿ ಇಡ್ತೀನಿ. ಇವಾಗ ಇದಕ್ಕೆ ಕೈ ಆಡಿಸ್ತಾನೇ ಇರಬೇಕು. ಇದು ಕಮ್ಮಿ ಅಂದರೂ ಒಂದು ಗಂಟೆ ಆದರೂ ಇದು ಬೇಯಬೇಕು. ಇದರಲ್ಲೇ ಕೈ ಆಡಿಸ್ತಾ ಇರಬೇಕು ಪದೇ ಪದೇ. ನೋಡಿ, 10 ನಿಮಿಷಕ್ಕೊಮ್ಮೆ ಈ ಥರ ಕೈ ಆಡಿಸ್ತಾ ಇರಬೇಕು. ಬೆಂಕಿ ನೋಡಿ ಎಷ್ಟು ಸ್ಲೋ ಆಗಿ ಉಂಟಂತ. ಇಷ್ಟೇ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತದು.
ಗ್ಯಾಸಲ್ಲಿ ನಾನು ಯಾಕೆ ಬೇಡ ಅಂತ ಹೇಳಿದೆ ಅಂದರೆ 1-2 ಗಂಟೆ ಇದು ಕುದಿಯುವಾಗ ತುಂಬಾ ಗ್ಯಾಸ್ ವೇಸ್ಟ್ ಆಗ್ತದೆ. ಇದು ಒಲೆಯಲ್ಲಿ ಮಾಡಿದ್ರೇ ಟೇಸ್ಟ್, ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕರೆಕ್ಟಾಗಿ ಅರ್ಧ ಗಂಟೆ ಬೆಂದಿದೆ. ಅರ್ಧ ಗಂಟೆ ಆದಮೇಲೆ ಇದಕ್ಕೆ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಕರೆಕ್ಟ್ ಅರ್ಧ ಗಂಟೆ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಇದನ್ನ ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಂಕಿ ಸ್ಲೋವಾಗಿ ಇಡಿ, ಯಾಕಂದರೆ ಇದು ಎಲ್ಲ ಆವಿ ಆಗುತ್ತೆ. ಹಾಲು ಕುದ್ದು ಅದರಲ್ಲೇ ಚೆನ್ನಾಗಿ ಬೇಯಬೇಕಿದೆ. ಇವಾಗ ಫ್ರೆಂಡ್ಸ್, ಇದಿವಾಗ ಚೆನ್ನಾಗಿ ಬೆಂದಿದೆ. ಒಂದು ತುಂಡು ಬೆಳ್ಳುಳ್ಳಿ ಇದರಲ್ಲಿ ಇಲ್ಲ, ಚೆನ್ನಾಗಿ ಬೆಂದಿದೆ. ಎಲ್ಲ ಪೀಸ್ ಆಗಿ ಹೋಗಿದೆ, ಬೆಂದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವು ಓಲೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಹೊಗೆ ಬರ್ತಾ ಇದೆ ನನಗೆ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ನೋಡಿ, ಕ್ಲಿಯರಾಗಿ ಬೆಂದಿದೆ. ಇದಕ್ಕೆ ನಾವಿವಾಗ ಓಲೆ ಬೆಲ್ಲವನ್ನು ಹಾಕ್ತಾ ಇದ್ದೀವಿ. ಸ್ವೀಟ್ ನೋಡ್ಕೊಂಡು ಹಾಕಿ, ಕಮ್ಮಿ ಇದ್ದರೆ ಆಮೇಲೆ ಬೇಕಿದ್ರೆ ಹಾಕೋಬೋದು. ಇದು ತಕ್ಷಣ ನೀರಾಗುತ್ತೆ ಬೆಲ್ಲ ಇದರಲ್ಲಿ. ನೋಡಿ, ಬೆಲ್ಲ ಎಲ್ಲ ನೀರಾಗ್ತಾ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಓಲೆ ಬೆಲ್ಲ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಇದು ಮತ್ತು ಬಾಣಂತಿಯರಿಗೆ ಮೈಯಲ್ಲಿ ರಕ್ತ ಕೂಡ ಕ್ಲಿಯರ್ ಆಗೋಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ಇದು ಕೊಡ್ತಾರೆ, ಜಂತು ಹುಳಕ್ಕೆ ಮತ್ತು ಮೈಯಲ್ಲಿ ರಕ್ತ ಕ್ಲಿಯರ್ ಆಗೋಕ್ಕೆ. ನೋಡಿ, ಬೆಲ್ಲ ಎಲ್ಲ ಕರೆಕ್ಟಾಗಿ ಬಂತು, ಕಲರ್ ಚೇಂಜ್ ಆಯ್ತು ಇವಾಗ. ಇನ್ನು ಇದನ್ನು ಪದೇ ಬಿಸಿ ಮಾಡಲಿಕ್ಕೆ ಇಲ್ಲ, 3 ದಿನಗಳ ಕಾಲ ಮಾತ್ರ ಕೊಡಲಿಕ್ಕೆ. 3 ದಿನ ಮಾತ್ರ ಇದು ಕೊಡಲಿಕ್ಕೆ, 3 ದಿನಕ್ಕಿಂತ ಹೆಚ್ಚು ಕೊಡಲಿಕ್ಕಿಲ್ಲ. ಫ್ರೆಂಡ್ಸ್, ನಾವಿವಾಗ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀವಿ. ಎಲ್ಲ ತುಪ್ಪನ ಹಾಕ್ಕೊಂಡ್ವಿ. ಇದಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದಿವಾಗ ಈ ಥರ ಆಗಿದೆ. ಹಾಗೂ ಲಾಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ತುಂಡು ಹಾಗೆ ಇದೆ ಅಂತ ಅಂದ್ಕೊಂಡ್ರೆ ನಾವು ನೋಡಿ ಈ ಥರ ಕುಟ್ಟಿ ನೀವು ಪುಡಿ ಮಾಡ್ಕೋಬೋದು. ಇದರಲ್ಲಿ ಇಲ್ಲ, ಕಂಪ್ಲೀಟಾಗಿ ಇದಾಗಿದೆ. ನೋಡಿ, ಈ ಥರ ಬಂದಿದೆ ಇದು. ಇನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ಇದ್ದರೆ ಸಾಕು, ಆನಂತರ ತೆಗಿಬೋದು ಇದನ್ನು. ನೋಡಿ ಫ್ರೆಂಡ್ಸ್, ಇದಿವಾಗ ರೆಡಿಯಾಗಿದೆ. ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪು ಕೊಟ್ಟರೆ ಸಾಕು ಬಾಣಂತಿಯರಿಗೆ, ಈ ಥರ ಫುಲ್ಲು ಕೊಡೋದಲ್ಲ. ಇದಿವಾಗ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ, ಇಷ್ಟು ದಪ್ಪ ಬಂದಿದೆ ಇದು. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಮದ್ದು ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ನಾನು ಮೊದಲೇ ಹೇಳ್ದಾಗೆ ಅದನ್ನು ಬಿಸಿ ಮಾಡಲಿಕ್ಕೆ ಇಲ್ಲ, ನಾವು ಇವಾಗ ಮಾಡಿಟ್ಟದಷ್ಟೇ. ಮತ್ತು 3 ದಿನ ಕೊಡಲಿಕ್ಕೆ, ಅದಕ್ಕಿಂತ ಹೆಚ್ಚು ದಿನ ಕೊಡಲಿಕ್ಕಿಲ್ಲ. ಅರ್ಧ kg ಬೆಳ್ಳುಳ್ಳಿದು ಮಾಡಿದ್ರೆ ಬಾಣಂತಿಗೆ ಸಾಕಾಗುತ್ತೆ 3 ದಿನಕ್ಕೆ. ಮತ್ತು ಬರೀ ಹೊಟ್ಟೆಯಲ್ಲಿ ಕೊಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅವರು ಅದನ್ನು ತಿನ್ನಬೇಕು. 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕೊಟ್ಟರೆ ಸಾಕು. ತುಂಬ ಚೆನ್ನಾಗಾಗುತ್ತೆ ಇದು. ನಾವು ಒಲೆ ಬೆಲ್ಲ ಹಾಕಿರೋದ್ರಿಂದ ಬ್ಲಡ್ ಕೂಡ ಕ್ಲಿಯರ್ ನಾನು ಹೇಳಿದಾಗೆ ಬ್ಲಡ್ ಕೂಡ ಕ್ಲಿಯರ್ ಆಗೋದಕ್ಕೆ ತುಂಬ ಒಳ್ಳೆಯದು. ಆನಂತರ ಜಂತು ಹುಳಕ್ಕೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಜಂತು ಹುಳಕ್ಕೆ ತುಂಬಾ ಒಳ್ಳೆಯದು. ಜಂತು ಹುಳ ಎಲ್ಲ ಹೋಗ್ತದೆ ಇದರಿಂದ. ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಡೆಲಿವರಿಗೆ ಇನ್ನು ಇದ್ದರೆ ಹೆಣ್ಮಕ್ಳು ಎಲ್ಲ ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಇದ್ದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಾನು ಇನ್ನೊಂದು ಮದ್ದು ಹೇಳಿದ್ನಲ್ಲ, ಹುಡಿ ಮದ್ದು ಅಂತ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಆನಂತರ ಹೆಣ್ಮಕ್ಳು ದೊಡ್ಡವರು ಅಂದಾಗ ಅವರಿಗೆ ಮಾಡುವಂತಹ ಮದ್ದು, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಅದಕ್ಕೆ ಮೆಂತೆ ಮದ್ದು ಹೇಳ್ತಾರೆ, ಅದರ ಬೆನಿಫಿಟ್ ತುಂಬ ಇದೆ. ಯಾಕೆ ಫಸ್ಟ್ ಮೆಚೂರ್ಡ್ ಆದಾಗ ಹೆಣ್ಮಕ್ಳಿಗೆ ನಾವು ಅದನ್ನು ಕೊಡ್ತೀವಿ ಅಂತ, ಅದರದ್ದು ಇನ್ಫಾರ್ಮೇಷನ್ ನಾನು ನಿಮಗೆ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ.
ಇವತ್ತು ಈ ಮದ್ದು ನಾನು ಮಾಡಿದ್ದು ಇದು ಡೆಲಿವರಿಯಾಗಿ ನಾನು ಮೊದಲೇ ಹೇಳಿದಾಗೆ ಡೆಲಿವರಿಯಾಗಿ 7ನೇ ದಿನಕ್ಕೆ ಮಾಡ್ತಾರೆ. ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರು, ಪರವಾಗಿಲ್ಲ. ಬಟ್ ಕಂಪಲ್ಸರಿಯಾಗಿ ಬಾಣಂತಿಯರಿಗೆ ಈ ಮದ್ದನ್ನು ಕೊಡಲೇಬೇಕು, ತುಂಬ ಒಳ್ಳೆಯದು ಇದು ಕೊಟ್ಟರೆ. ಆ ನಂತರ ಹುಡಿ ಮದ್ದು ಹೇಳಿದ್ದು ಅದು ಡೆಲಿವರಿಯಾಗಿ 16ನೇ ದಿನಕ್ಕೆ ಮಾಡುವಂತಹ ಮದ್ದು. ಮಗುವಿನ ನಾಮಕರಣದ ದಿನ ಹೆಚ್ಚಾಗಿ ಮಾಡ್ತಾರೆ, ಕೆಲವರು ಆಗಿಲ್ಲ ಅಂದರೆ ಆ ನಂತರ ಕೂಡ ಮಾಡ್ತಾರೆ. ಇದು ಲೆಕ್ಕದಲ್ಲಿ ಇದು 16ನೇ ದಿನಕ್ಕೆ, ಇದು ಬೆಳ್ಳುಳ್ಳಿ ಮದ್ದು 7ನೇ ದಿನಕ್ಕೆ ಮಾಡೋದು, ಅದು ಹುಡಿ ಮದ್ದು 16ನೇ ದಿನಕ್ಕೆ ಮಾಡೋದು. ಅದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.